ಅಂದರೆ ಮುಂಚೆ ಕೆಲಸಕ್ಕೆ ಹೋಗ್ತಿದ್ಲು. ಆದ ನಂತರ ಅವರು ಸದಾಶಿವನಗರಕ್ಕೆ ಶಿಫ್ಟ್ ಆಗಿದ್ದರು ಮನೆ. ಆದ ನಂತರ ಅವಳು ಮಾರ್ಚ್ ತಿಂಗಳಲ್ಲಿ ಒಂದು ಜನರಲ್ ಸ್ಟೋರ್ ಓಪನ್ ಮಾಡಿದರು. ಆ ಜನರಲ್ ಸ್ಟೋರು ಆಪೋಸಿಟ್ ಸೈಡಲ್ಲಿ ಆ ಮುಸ್ಲಿಂ ಹುಡುಗನ ಮನೆ. ಅವರು ಹೀಗೆ ಕಸ್ಟಮರ್ ಆಗಿ ಬರ್ತಿದ್ರು. ಯಾರು ಅವರ ತಾಯಿ, ತಂಗಿ, ಅಣ್ಣ ಎಲ್ಲರೂ ಸಹ ಬರ್ತಾಯಿದ್ರು. ಮತ್ತು ಒಂದು ದಿವಸ ಅಂದರೆ ತಾಯಿ ಕ್ಲೋಸ್ ಆಗಲಿಕ್ಕೆ ಸ್ಟಾರ್ಟ್ ಆದರು ಇವರ ಜೊತೆ, ಅಂದರೆ ಇವಳ ತಾಯಿ ಜೊತೆ ಮತ್ತು ಇವಳ ಜೊತೆ. ಹಾಗೆ ಒಂದು ದಿವಸ ಬಂದರು. ಅವಳ ತಾಯಿ ಹೇಳಿದರು ಇವರ ತಾಯಿ ಹತ್ರ, ನಿಮ್ಮ ಮಗಳು ಚಂದ ಇದ್ದಾಳೆ, ನಮ್ಮ ಮಗನಿಗೆ ಕೊಟ್ಟು ಮದುವೆ ಮಾಡಿ ಅಂತ. ಆವಾಗ ಬೇರೆ ಒಂದು ಕಸ್ಟಮರ್ಸೇ ಇದ್ದರು. ಬೇರೆ ಒಂದು ಕಸ್ಟಮರ್ಸ್ ಇವರಿಗೆ ಬೈದಿದ್ದಾರೆ, ಇವರ ತಾಯಿ ಕೂಡ ಬೈದಿದ್ದಾರೆ. ನನ್ನ ಮಗನಿಗೆ ಗೊತ್ತಾದರೆ ನಿಮ್ಮನ್ನು ಬಿಡುವುದಿಲ್ಲ ಹಾಗೆಲ್ಲ ಹೇಳಿದ್ದಾರೆ ಇವರ ತಾಯಿ. ಅಂದರೆ ಜಸ್ಟ್ ಹೆದರಿಸಿದ್ದು, ಹಂಗೆ ಯಾಕೆ ಕೊಡಬೇಕು ಅಂತ. ಹಾಗೆ ಆಯಿತು. ಆದ ನಂತರ ಇವಳು ಫಸ್ಟ್ ಅಲ್ಲ ಅಂಗಡಿ ಓಪನ್ ಮಾಡಿದ್ದು. ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ QR ಕೋಡ್ ಇಲ್ಲ. ಹಾಗೆ ಇವಳು ಗೂಗಲ್ ಪೇ ಟ್ರಾನ್ಸಾಕ್ಷನ್ನೇ ಮಾಡ್ತಾಯಿದ್ಲು. ಇವನು ಅದೇ ಇದು ತಗೊಂಡು, ಅಂದರೆ ಅದನ್ನೇ ಯೂಸ್ ಮಾಡಿಕೊಂಡು ಅದರಲ್ಲಿ ಗೂಗಲ್ ಪೇಯಲ್ಲಿ ಮೆಸೇಜ್ ಮಾಡಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿ ಇವಳು ಅದನ್ನು ಬ್ಲಾಕ್ ಮಾಡಿದರು. ಗೂಗಲ್ ಪೇನೇ ಅವರನ್ನು ಬ್ಲಾಕ್ ಮಾಡಿದರು. ಆದ ನಂತರ ಇವನು ಇನ್ಸ್ಟಾಗೆ ರಿಕ್ವೆಸ್ಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಇವಳು ಡಿಲೀಟ್ ಮಾಡಿ ಲಾಸ್ಟಲ್ಲಿ ನನಗೆ ಒಂದು ದಿವಸ ಹೇಳಿದ್ದು, ಈ ಥರ ನನಗೆ ಪದೇ ರಿಕ್ವೆಸ್ಟ್ ಬರ್ತಾಯಿದ್ದೆ, ನಾನು ವಾಟ್ಸಪ್ ಮತ್ತು ಫೇಸ್ಬುಕ್ಕನ್ನು 2 ಸಹ ಡಿಲೀಟ್ ಮಾಡ್ತೇನೆ, ನಂಬರ್ಸ್ ಚೇಂಜ್ ಮಾಡ್ತೇನೆ, ಮತ್ತು ಬ್ಯಾಂಕಿಗೆ ಸಹ ನಾನು ಬೇರೆ ನಂಬರ್ ಇದು ಮಾಡ್ತೇನೆ ಅಂತ. ಹಾಗೆ ನಂಬರ್ ಎಲ್ಲ ಚೇಂಜ್ ಆಯಿತು. ಮತ್ತು ಅವನ ತಾಯಿ, ಹುಡುಗನ ತಾಯಿ ಇಲ್ಲಿ ಅಂಗಡಿಗೆ ಬಂದು ಹೀಗೆ ಮಾತಾಡಿ ಅಂದರೆ ಹುಡುಗನ ತಾಯಿ ಎಷ್ಟೋ ಸಲ ಇವಳನ್ನು ಅಂಗಡಿಗೆ ಕರ್ಕೊಂಡು ಹೋಗಲಿಕ್ಕೆ ಅಂತಲೇ ಮನೆಗೆ ಬರ್ತಾಯಿದ್ರು. ಬಾ ಅಂಗಡಿ ಓಪನ್ ಮಾಡು ಅಂತ. ಅಂದರೆ ಫೋರ್ಸ್ಫುಲ್ಲಿ ಇವಳಿಗೆ ಮತ್ತೆ ಬರ್ತೇನೆ ಅಂತ ಹೇಳಿದರೆ ಸಹ ಬಾ ಹೇಳ್ಕೊಂಡು ಬರುವಷ್ಟು ಅವರು ಅಂದರೆ ಪ್ರೆಷರ್ ಆಗ್ತಾಯಿದ್ರು, ಗೊತ್ತಾಯ್ತಾ. ಹಾಗೆ ಒಂದು ದಿವಸ ಇವನು ಆ ಹುಡುಗನ ತಂಗಿ ಒಂದು ದಿವಸ ಅಂಗಡಿಗೆಲ್ಲ ಬಂದಿದ್ದು. ಹುಡುಗನ ತಂಗಿಯ ತಾಯಿ ಅಂತ ನನಗೆ ಸರಿ ಗೊತ್ತಿಲ್ಲ, ಈಗ ಈ ಹುಡುಗಿಯ ತಾಯಿ ಬಂದು ಹೇಳುವರು. ಹಾಗೆ ಒಂದು ದಿವಸ ಇವಳ ಐಫೋನನ್ನು ಅವನ ಮನೆಗೆ ಅವರ ಮನೆಗೆ ಕೊಂಡೋಗಿ ಅಲ್ಲಿ ಎಂತ ಅಲೌ ಮಾಡಿದ್ದಾರೆ, ಎಂತ ನೋಟಿಫಿಕೇಷನು ಇದು ಮಾಡಿದ್ದಾರೆ, ಪಾಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆದ ನಂತರ ಡಿಆಕ್ಟಿವೇಟ್ ಆದ ಅಕೌಂಟನ್ನು ಪುನಃ ರೀಕನೆಕ್ಟ್ ಮಾಡಿದ್ದಾನೆ ಇವನು. ಫೇಸ್ಬುಕ್ಕನ್ನು ಕನೆಕ್ಟ್ ಮಾಡಿ ಇವಳ ಅಣ್ಣ ಮತ್ತು ಇವಳ ಅಣ್ಣನ ಫ್ರೆಂಡ್ ಮತ್ತು ಅವಳ ಫ್ರೆಂಡ್, ಅಂದರೆ ಸಿಟಿ ಸೆಂಟರಲ್ಲಿ ಒಂದು ಕೆಲಸ ಮಾಡೋ ಒಂದು ಅಕ್ಕನಿಗೆ 3 ಜನರಿಗೆ ಬೇಡದ ಮೆಸೇಜ್ ಹಾಕಿ ರೇಪ್ ಮಾಡಿ ಹಾಕ್ತೇವೆ, 24 ತುಂಡು ಮಾಡಿ ಹಾಕ್ತೇವೆ, ಆ ಥರ ಎಲ್ಲ ಧಮಕಿ ಮೆಸೇಜ್. ಇಷ್ಟು ಮಾಡಿ ಸುರತ್ಕಲ್ ಸ್ಟೇಷನ್ ಅವರು ನಮಗೆ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದರು. 1 ವೀಕ್ ಟೈಮ್ ಕೊಡಿ, ಸರ್ಕಲೆಲ್ಲ ಒಳ್ಳೆ ಸಪೋರ್ಟ್ ಇದ್ದರು. 1 ವೀಕ್ ಟೈಮ್ ಕೊಡಿ, ನಾವು ಅಷ್ಟರೊಳಗೆ ಅವರನ್ನು ಹುಡುಕಿ ಕೊಡ್ತೇವೆ, ನೀವು ಟೆನ್ಷನ್ ಮಾಡಬೇಡಿ ಅಂತೆಲ್ಲ ಹೇಳಿ ಆ ಹುಡುಗನ ಅಂದರೆ ಶಾರಿಕ್ ಅವರನ್ನು ಕರ್ಕೊಂಡು ಬಂದು 24 hours ಇನ್ವೆಸ್ಟಿಗೇಷನ್ ಆಗಿ ಹೊರಗೆ ಬಿಟ್ಟ ನಂತರ ಅವನ ಅಂಗಡಿ ಹತ್ರವೇ 2 ಸರ್ತಿ ಆಚೆ ಈಚೆ ಸುತ್ತಾಡಿ ನಿನ್ನೆ ನೈಟ್ ಅಂದರೆ 1 ಗಂಟೆಗೆ ರಾತ್ರಿ ಅವಳ ಅಣ್ಣನಿಗೆ ಮೆಸೇಜ್ ಬಂದಿದೆ, ಇವತ್ತು ಜಸ್ಟ್ ಮಿಸ್, ಮತ್ತು ನೀವು ನನ್ನನ್ನು ಎಷ್ಟು ಸರ್ತಿ ಒಳಗೆ ಹಾಕಿದರೂ ಕೂಡ ನಾನು ಹೊರಗೆ ಬರ್ತೇನೆ, ಅಷ್ಟು ಕೆಪಾಸಿಟಿ ನನಗೆ ಇದೆ, ಇನ್ನು ಇವತ್ತಿಂದ ಗೇಮ್ ಸ್ಟಾರ್ಟ್ ಅಂತ ಅವನು ನಿನ್ನೆ ರಾತ್ರಿ ನಮಗೆ ಮೆಸೇಜ್ ಮಾಡಿದ್ದಾನೆ. ಅವಳು ಡೆತ್ನೋಟ್ ಬರೆದು ನನಗೆ ಇವತ್ತು, ಡೆತ್ನೋಟ್ ಅಂತಲ್ಲ, ಜಸ್ಟ್ ಅಂದರೆ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ, ನನಗೆ ಒಂದು ವೇಳೆ ಏನಾದರೂ ಆದರೆ ಆ ಹುಡುಗನ ತಾಯಿ ಮತ್ತು ಹುಡುಗನನ್ನು ಬಿಡಬಾರ್ದು ಅಂತ. ಅಂದರೆ ಅವನನ್ನು ಇನ್ವೆಸ್ಟಿಗೇಷನ್ ಮಾಡಿ ಪೊಲೀಸರು ಹೊರಗೆ ಬಿಟ್ಟರಲ್ಲ, ಅದು ಅವಳಿಗೆ ಟೆನ್ಷನ್ ಆಗಿದೆ. ಮತ್ತು ನಿನ್ನೆ ಅವನೇ ಆಚೆ ಈಚೆ 2 ಸರ್ತಿ ಓಡಾಡ್ತಿದ್ದ, ಅದು ಅವಳಿಗೆ ತುಂಬ ಟೆನ್ಷನ್ ಆಗಿದೆ. ಇಲ್ಲ, ಇವಳದೇ ಜನರಲ್ ಸ್ಟೋರ್ ಅಂಗಡಿಗೆ ಅವರು ತಾಯಿ ಬರ್ತಾರೆ, ನೂರ್ಜಾನ್ ಅವರ ಹೆಸರು, ತಾಯಿ ಹೆಸರು. ಶಾಪ್ ಇದು ಕರೆಕ್ಟ್ ಆಪೋಸಿಟ್. ಅಂದರೆ ಅವನನ್ನು ಹೊರಗೆ ಬಿಟ್ಟರಲ್ಲ, ಆವಾಗ ಹುಡುಗನ ತಾಯಿ ಕಿಟಕಿಯಲ್ಲಿ ನಿಂತ್ಕೊಂಡು ಜೋರು ನಗಾಡ್ತಿದ್ರಂತೆ ಇವಳನ್ನು ನೋಡಿ. ಬಟ್ ನಮಗೆ ನಿನ್ನೆ ಮೆಸೇಜ್ ಬಂದಿದೆ ಅವನೇ ಅಂತ, ಈಗ ಕನ್ಫರ್ಮ್ ಆಗಿದೆ. ಜಸ್ಟ್ ಮಾರ್ಚಿಂದ ಅಂಗಡಿ ಓಪನ್ ಮಾಡಿದ್ರಲ್ಲ, 27 ಮಾರ್ಚಲ್ಲಿ ಓಪನ್ ಮಾಡಿದ್ರು, ಅಲ್ಲಿಂದ ಅಷ್ಟೇ ಪರಿಚಯ. ಇವಳಾಗಿ ಒಂದು ಕಾಲ್ ಮೆಸೇಜ್ ಎಂತ ಮಾಡಿಲ್ಲ. ಅವನದು ಬಂದದು ಇವಳು ನೆಗ್ಲೆಕ್ಟ್ ಮಾಡಿ ಬ್ಲಾಕ್ ಮಾಡಿದ್ದಕ್ಕೆ ಅವನು ರಿವೆಂಜ್ ತೀರಿಸಿದ್ದು. ಮತ್ತೆ ಒಂದು ವಿಷಯ, ಇವಳ ಶಾಪಿದ ಪಕ್ಕ ಒಂದು ಶಾಪ್ ಖಾಲಿ ಇದೆ. ಆ ಶಾಪಲ್ಲಿ ಇವಳು ಹೋಟೆಲ್ ನಡೆಸಬೇಕಂತ ಇದ್ದಾಳೆ. ಯಾಕೆಂದರೆ ಇವರ ಅಪ್ಪ ಅಮ್ಮ ಹೋಟೆಲ್ ಫೀಲ್ಡಲ್ಲಿ ಇರೋದು, ಈ ಹುಡುಗಿ ಅಪ್ಪ ಅಮ್ಮ ಹೋಟೆಲ್ ಫೀಲ್ಡಲ್ಲಿ ಇರೋದು. ಹಾಗೆ ಯಾರೋ ಒಬ್ಬ ಹುಡುಗ ಬಂದಿದ್ದ, ಅವನನ್ನು ನಾವು ನೋಡಿದ್ದೇವೆ ಮೊನ್ನೆ ಸ್ಟೇಷನಲ್ಲಿ. ಹಾಗೆ ಅವನು ಎಂತ ಹೇಳಿದ ಗೊತ್ತುಂಟ, ಇದು ಶಾಪ್ ನಮಗೆ ಬಿಟ್ಟು ಕೊಡ್ತೀರಾ? ಅದಕ್ಕೆ ಇವಳು ಹೇಳಿದ್ದು, ಇಲ್ಲ ನನಗೆ ಅದಕ್ಕೆ ಅಗ್ರಿಮೆಂಟ್ ಎಲ್ಲ ಆಗಿದೆ, ನಾನು ಹಾಗೆ ಬಿಟ್ಟು ಕೊಡೋದಿಲ್ಲ, ನಾವು ಹೋಟೆಲ್ ಮಾಡ್ತೇವೆ ಅಂತ ಹೇಳಿದ್ದಕ್ಕೆ ಯಾಕೆ ಅಂತ ಇವಳು ಕೇಳಿದ್ದ. ಅದಕ್ಕೆ ಅವ್ರು ಹೇಳಿದ್ದು, ನಮ್ಮದು ಇಲ್ಲಿ ಮುಸ್ಲಿಮ್ಸ್ ಇದು ಕ್ಲಬ್ಬು ಮಾಡಬೇಕು ಅಂತ ಇದ್ದೇವೆ ಅಂತ. ಅದಕ್ಕೆ ಇವಳು ಹೇಳಿದ್ದು, ಆಗೋದಿಲ್ಲ, ನಾನು ಅಂದರೆ ಆಲ್ರೆಡಿ ಡೆಪಾಸಿಟ್ ಇದು ರೆಂಟ್ ಎಲ್ಲ ಅಗ್ರಿಮೆಂಟ್ ಎಲ್ಲ ಮಾಡಿ ಆಗಿದೆ ಅಂತೆಲ್ಲ ಹೇಳಿದ್ಲು.
ಅದಕ್ಕೆ ಆವತ್ತು ಯಾರೊಬ್ಬ ಬಂದಿದ್ದ, ಅವನು ಬಂದು ಹೇಳಿದಂತೆ, ಹೌದಾ ತೊಗೊಂಡಾಗಿದೆ. ಅದಕ್ಕೆ ಇವಳು ಹೇಳಿದ್ದು, ಹೌದು ನಾನು ಅಗ್ರಿಮೆಂಟ್ ಎಲ್ಲ ಮಾಡಿ ಆಗಿದೆ ಅಂತ. ಹೌದಾ, ಆಗಿದ್ರೆ ನೋಡುವ ಎಂತೆಲ್ಲ ಆಗ್ತದೆ ಅಂತ ಆ ಮನುಷ್ಯ ಹೇಳಿ ಹೋಗಿದ್ದ. ಅವನ ಮೇಲೆ ಡೌಟ್ ಇತ್ತು. ಮತ್ತು ಇವನ ಮೇಲೆ ನಮಗೆ ಅಷ್ಟು ಡೌಟ್ ಇರಲಿಲ್ಲ, ಬಟ್ ಇವನು ಆಪೋಸಿಟ್ ಸೈಡ್ ಶಾರಿಕ್ ಇದ್ದಾರಲ್ಲ, ಅವರ ಮೇಲೆ ನಮಗೆ ಕ್ಲೀನ್ ಡೌಟ್ ಇತ್ತು. ಈಗ ಮಾತಾಡಿದ ಅದೇ 3:30ಗೆ ಟ್ಯಾಬ್ಲೆಟ್ ತೊಗೊಂಡಿದ್ದಾಳೆ ಮಿಡ್-ನೈಟ್. ಈಗ ಅದೇ ವಾಮಿಟ್ ಮಾಡಿಸಿದ್ದಾರೆ. ಈಗ ಎಮರ್ಜೆನ್ಸಿಗೆ ಹಾಕ್ತಾರಂತೆ ICUಗೆ. ಕಳೆದ 2 ದಿನಗಳ ಮೊದಲು ಜಿಹಾದಿ ಮಾನಸಿಕತೆಯ ಮುಸಲ್ಮಾನನೊಬ್ಬ ಹಿಂದೂ ಹುಡುಗಿಗೆ, ನೀನು ನನ್ನ ಜೊತೆ ಬರಬೇಕು, ಬರದಿದ್ದರೆ ನಿನ್ನನ್ನು 24 ತುಂಡು ಮಾಡಿ ನಾನು ಕೊಲೆ ಮಾಡ್ತೇನೆ ಎಂಬ ಬೆದರಿಕೆ ಹಾಕಿ ಅವನ ಮೇಲೆ ಪೊಲೀಸ್ ಕೇಸು ದಾಖಲಾಗಿತ್ತು. ಆದ ನಂತರ ಅವ ಜಾಮೀನಿನ ಮೇಲೆ ಬಿಡುಗಡೆಗೊಂಡಿದ್ದ. ಜಾಮೀನಿನಿಂದ ಸ್ಟೇಷನಿಂದ ಹೊರಗೆ ಬಂದ ಕೂಡಲೇ ಆ ಹುಡುಗಿಗೆ ಕರೆ ಮಾಡಿ, ಇದು ನನ್ನ ಪವರು, ನಾನು ಒಂದು ದಿನದಲ್ಲಿ ಜಾಮೀನಿನ ಮೇಲೆ ಹೊರಗಡೆ ಬಂದೆ, ಇನ್ನು ನಿನ್ನನ್ನು ಬಿಡುವುದಿಲ್ಲ ಎಂಬ ಬೆದರಿಕೆ ಹಾಕಿದ ಪರಿಣಾಮ ಇವತ್ತು ಬೆಳಿಗ್ಗೆ ಆ ಹುಡುಗಿ ಆತ್ಮಹತ್ಯೆಗೆ ಯತ್ನಿಸಿ ಮಂಗಳೂರಿನ ಕಂಕನಾಡಿಯ ಆಸ್ಪತ್ರೆಯಲ್ಲಿ ಇವತ್ತು ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾಳೆ. ಇವತ್ತು ನಾವು ಹಲವಾರು ವರ್ಷಗಳಿಂದ ಹೇಳ್ತಿದ್ದೇವೆ, ಇವತ್ತು ಮುಸಲ್ಮಾನರ ಯುವಕರಿಂದ ಹಿಂದೂ ಹುಡುಗಿಯರ ಮೇಲೆ ನಿತ್ಯ ನಿರಂತರ ದೌರ್ಜನ್ಯಗಳು, ತೊಂದರೆಗಳು ಆಗ್ತಾ ಇದೆ ಅಂತ ಇವತ್ತು ಹೇಳ್ತಾ ಇದ್ದೇವೆ. ಲವ್ ಜಿಹಾದ್ ಇದೆ ಅಂತ ಅದನ್ನು ಯಾರು ಕೂಡ ಗಂಭೀರವಾಗಿ ಪರಿಗಣಿಸಿಲ್ಲ. ಅದರ ಪರಿಣಾಮ ಇವತ್ತು ಹಿಂದೂ ಹುಡುಗಿ ಇವತ್ತು ಆಸ್ಪತ್ರೆಗೆ ದಾಖಲಾಗಿದ್ದಾಳೆ. ಇವತ್ತು ಪೊಲೀಸ್ ಇಲಾಖೆಗೆ ಆಗ್ರಹ ಮಾಡ್ತಾ ಇದ್ದೇವೆ. ಇವತ್ತು ಬಜರಂಗದಳದ ಕಾರ್ಯಕರ್ತರು ಮಾಡಿದರೆ ಅದನ್ನು ನೈತಿಕ ಪೊಲೀಸ್ ಕಿರಿ ಅಂತ ಪಟ್ಟ ಕಟ್ತೀರಾ? ಇವತ್ತು ಯಾರು ಹಿಂದೂ ಹುಡುಗಿಗೆ ಬೆದರಿಕೆಯನ್ನು ಹಾಕಿದರೆ ಆ ಆರೋಪಿಯನ್ನು ಕೂಡಲೇ ಬಂಧಿಸಬೇಕು. ಇಲ್ಲದಿದ್ದರೆ ಬಜರಂಗದಳದ ಕಾರ್ಯಕರ್ತರೇ ಅವನಿಗೆ ಉತ್ತರ ಕೊಡುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಎಂಬ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ. ಹುಡುಗಿ ಕಂಡೀಷನ್ ಸ್ವಲ್ಪ ಇದಿದೆ, ಚಿಂತಾಜನಕವಾಗಿದೆ. ಆದರೆ ಪೊಲೀಸ್ ಇಲಾಖೆ ಇದರ ಬಗ್ಗೆ ಮೊದಲೇ ಅವನ ಮೇಲೆ ಆರೋಪಿಯನ್ನು ಬಂಧಿಸಿ ಅವನ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಂಡಿದ್ದರೆ ಇಂಥ ಘಟನೆ ಆಗ್ತಿರಲಿಲ್ಲ. ಹಾಗಾಗಿ ಇವತ್ತು ಪೊಲೀಸ್ ಇಲಾಖೆಯು ಕೂಡ ಆಗ್ರಹ ಮಾಡ್ತೇವೆ, ಇಂಥ ಘಟನೆ ಮುಂದಿನ ದಿನಗಳಲ್ಲಿ ಮರುಕಳಿಸಬಾರದು. ಯಾರು ಇಂಥ ಘಟನೆಗಳನ್ನು ಇವುಗಳನ್ನು ಮಾಡ್ತಾ ಇದ್ದಾರೆ ಅವರ ಮೇಲೆ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕೆಂದು ಕೂಡ ಈ ಬಜರಂಗದಳ ಮೂಲಕ ನಾನು ಆಗ್ರಹ ಮಾಡ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. Dr. M.V. Shetty Institutions, Mangalore. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangalore, Karnataka, 575013. Contact 0824 248 1048, 0824 248 1096.
Website www.mvshettycolleges.edu.in.